ಬೈಕಂಪಾಡಿಯಲ್ಲಿರುವ ಮಂಗಳೂರು ಉತ್ತರ ಸಂಚಾರಿ ಠಾಣೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ವನ ಮಹೋತ್ಸವ ಕಾರ್ಯಕ್ರಮವನ್ನು ಸಂಚಾರಿ ವಿಭಾಗದ ಎಸಿಪಿ ನಟರಾಜ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸಿಪಿ ನಟರಾಜ್ ಅವರು ಪೊಲೀಸ್ ಠಾಣೆಯ ಆವರಣವನ್ನು ಸ್ವಚ್ಛತೆ ಮಾಡುವ ಮೂಲಕ ಮಂಗಳೂರು ಉತ್ತರ ಸಂಚಾರಿ ಠಾಣೆಯ ಶರೀಫ್ ಹಾಗೂ ಸಿಬ್ಬಂದಿಗಳು ಉತ್ತಮ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ. ಮಂಗಳೂರು ಕಮಿಷನರ್ ಎನ್ ಶಶಿಕುಮಾರ್ ಅವರು ಸ್ವಚ್ಛತೆ ಪರಿಸರ ಬೆಳೆಸಲು ಹೆಚ್ಚಿನ ಆಸಕ್ತಿ ಹೊಂದಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಸಂಚಾರಿ ಠಾಣೆಗಳನ್ನು ಸ್ವಚ್ಛ ಪರಿಸರ ಸಹ್ಯ ಠಾಣೆಗಳನ್ನಾಗಿ ಮಾಡಲಾಗುವುದೆಂದು ಹೇಳಿದರು. ಕಳೆದ ವರ್ಷ ಕೂಡ ಕಷ್ಟ ಆಯಿತು ನಮಗೆ. ಈಗ ಕೋವಿಡ್ ಪ್ಯಾಂಡಮಿಕ್ ಹೋದ್ಸರಿ ಕೂಡ ಇದೇ ಟೈಮಲ್ಲಿ ನಮಗೆ ಎಪಿಡೆಮಿಕ್ ಡಿಸೀಸ್ ಬಂದ ಕಾರಣ ಇದು ಮಾಡೋಕ್ಕಾಗಲಿಲ್ಲ. ಈ ವರ್ಷ ಮತ್ತು ಈಗ ಮೇಲಾಧಿಕಾರಿಗಳ ಸೂಚನೆ ಇವತ್ತೆಲ್ಲ ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಮತ್ತು ವಸತಿ ಸಮುಚ್ಚಯಗಳಲ್ಲಿ ಇವತ್ತು ಸ್ವಚ್ಛತಾ ಕಾರ್ಯಗಳನ್ನು ಮಾಡಿಬಿಟ್ಟು ಈ ಗಿಡ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಇಷ್ಟು ವರ್ಷ ನಾನು ನೋಡಿದಾಗೆ ಲಾರ್ಜ್ ಸ್ಕೇಲಲ್ಲಿ ನಾವು ಪ್ಲಾಂಟೇಷನ್ ಮಾಡ್ತೀವಿ. ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅದನ್ನು ಸರ್ವೆ ಮಾಡಿ 2 ತಿಂಗಳ ನಾವು ಅದಕ್ಕೆ ಮೀಟಿಂಗ್ ಮಾಡ್ತೀವಿ. ನಮ್ಮ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸಮಕ್ಷಮದಲ್ಲಿ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ವಿವಿಧ ಇಲಾಖೆಗಳು ಸೇರಿಬಿಟ್ಟು ನಾವೆಲ್ಲ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಗಿಡ ನೆಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿಬಿಟ್ಟು ಅದನ್ನು ಸರ್ವೆ ಮಾಡಿ ಅದನ್ನು ಎಲ್ಲೆಲ್ಲಿ ಯಾವ್ಯಾವ ನರ್ಸರಿಗಳಿಂದ ತರಬೇಕು, ಯಾವ್ಯಾವ ಜಾತಿ ಗಿಡಗಳನ್ನು ನೆಡಬೇಕಂತ ಹೇಳಬೇಕು ತುಂಬ ನಾವು ಡೀಪ್ ಆಗಿ ಅದ್ರ ಬಗ್ಗೆ ಒಂದು ತಯಾರಿ ಮಾಡ್ತಾಯಿದ್ವಿ. ತಯಾರು ಮಾಡಿಬಿಟ್ಟು ವನ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾಯಿದ್ವಿ. ಬಟ್ ಈ ಒಂದು ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಅದನ್ನು ನಾವು ಮರ್ತಿದ್ವಿ. ಅಲ್ಲ ಒಂದು ಕಡೆ ಜೂನ್ 5ನೇ ತಾರೀಕು ಮಾಡಬೇಕಿತ್ತು. ಆದರೂ ಒಂದು ಸಾಂಕೇತಿಕವಾಗಿ ಮಾಡ್ತೀವಿ. ಈಗ ಮತ್ತೆ ನಮ್ಮ ಮೇಲಾಧಿಕಾರಿಗಳು ನಿನ್ನೆ ಮತ್ತೆ ಸೂಚಿಸಿದ್ರಿಂದ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅದೆಲ್ಲ ಫಸ್ಟ್ ನಾವು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಅದನ್ನು ಗಿಡ ಹಾಕಲಿಕ್ಕೆ ಇವತ್ತು ಸಾಂಕೇತಿಕವಾಗಿ ಆರಂಭ ಮಾಡಿದ್ವಿ. ಈ ಸಂದರ್ಭದಲ್ಲಿ ಪಿಐ ಶರೀಫ್, ಎಸ್ಐ ಯೋಗೀಶ್ ಸಿಬ್ಬಂದಿಗಳು ಹಾಜರಿದ್ದರು.